ಮಂಗಳೂರು ಮಹಾನಗರ ಪಾಲಿಕೆಯ ಬೋಳೂರು ವಾರ್ಡ್ನ ಮಠದಕಣಿ 4ನೇ ಅಡ್ಡ ರಸ್ತೆಯಿಂದ ಗ್ಲೋಬಲ್ ಆಸ್ಪತ್ರೆವರೆಗಿನ ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿಗೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು। ಈ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಬೋಳೂರು ಮಠದಕಣಿ ಅಡ್ಡ ರಸ್ತೆಯಿಂದ ಗ್ಲೋಬಲ್ ಆಸ್ಪತ್ರೆವರೆಗಿನ ರಸ್ತೆ ಅಭಿವೃದ್ಧಿಪಡಿಸುವ ಬಗ್ಗೆ ಸ್ಥಳೀಯ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಲೋಕೋಪಯೋಗಿ ಇಲಾಖೆಯ ಮೂಲಕ 75 ಲಕ್ಷ ರೂಪಾಯಿ ಬಿಡುಗಡೆಗೊಳಿಸಲಾಗಿದೆ ಎಂದರು। ಸರಿಸುಮಾರು 450 ಮೀಟರ್ ಅಷ್ಟು ಉದ್ದದ ಈ ಒಂದು ಕಾಂಕ್ರೀಟೀಕರಣ ರಸ್ತೆ ಇವತ್ತಿನಿಂದ ಪ್ರಾರಂಭವಾಗಿ ಅತಿ ಶೀಘ್ರದಲ್ಲಿ ಈ ಕೆಲಸ ಕಾರ್ಯಗಳು ಮುಗಿಯುವಂಥದ್ದು। ಈ ಕೆಲಸ ಕಾರ್ಯಗಳನ್ನು PWDಯ ಹೆಸರಾಂತ ಕಾಂಟ್ರಾಕ್ಟರ್ ಆದ ಶ್ರೀ ಸುಧಾಕರ್ ಎಸ್ ಪೂಂಜಾ ಅವರು ವಹಿಸಿಕೊಂಡು ಅವರು ಈ ಕೆಲಸ ಕಾರ್ಯಗಳನ್ನು ನಾಳೆಯಿಂದಲೇ ಪ್ರಾರಂಭ ಮಾಡ್ತಾರೆ। ಈ ಬೇರೆ ಬೇರೆ ವಾರ್ಡ್ಗೆ ಯಾವ ರೀತಿಯಲ್ಲಿ ಅವರು ಕೆಲಸಗಳನ್ನು ಬೇರೆ ಕಾಮಗಳನ್ನು ನಿಭಾಯಿಸುತ್ತಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಮನವಿಗಳ ಅನೇಕಗಳಿದೆ। ಆದರೆ ಪರಿಸ್ಥಿತಿಯ ಒತ್ತಡದ ನಡುವೆ ಕೂಡ ಅವರು ಬಹಳ ಮುತುವರ್ಜಿಯನ್ನು ವಹಿಸಿ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಈ 4ನೇ ಅಡ್ಡ ರಸ್ತೆಯಲ್ಲಿ ಒಂದು 50 ಲಕ್ಷದ ಏನು ಕಾಮಗಾರಿಯನ್ನು ಕ್ಷಮಿಸಿ 75 ಲಕ್ಷದ ಏನು ಕಾಮಗಾರಿ ಇದೆ ಇದನ್ನು ನಮಗೆ ಎಂದು ತಂದುಕೊಟ್ಟಿದ್ದಾರೆ। ಈ ಒಂದು ಅವರ ಅವಿರತ ಶ್ರಮಕ್ಕೆ ನಮ್ಮ ಬೋಳೂರು ವಾರ್ಡಿನ 27ನೇ ವಾರ್ಡಿನ ಎಲ್ಲ ನಾಗರಿಕರ ಪರವಾಗಿ ಮಠದಕಣಿ 4ನೇ ರಸ್ತೆಯ ಅಡ್ಡ ರಸ್ತೆ ಇರುವಂತಹ ಏನು ನಾಗರಿಕರಿದ್ದಾರೆ ಇವರೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ। ಈ ಸಂದರ್ಭದಲ್ಲಿ ಬೋಳೂರು ವಾರ್ಡ್ನ ಕಾರ್ಪೊರೇಟರ್ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಜಗದೀಶ್ ಶೆಟ್ಟಿ, ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಪೂರ್ಣಿಮಾ, ಪಾಲಿಕೆಯ ಸದಸ್ಯೆಯಾದ ಜಯಲಕ್ಷ್ಮಿ ಶೆಟ್ಟಿ ಉಪಸ್ಥಿತರಿದ್ದರು।